ಪತ್ರಕರ್ತ ಸ್ಯಾಕ್ಸೋಫೋನ್ ವಾದಕ ದಯಾನಂದ್ ಕುಡುಪು ಅವರು ನಿಧನರಾಗಿದ್ದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಪತ್ರಕರ್ತರು ದಯಾನಂದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಪತ್ರಕರ್ತರಾದ ಪುಷ್ಪರಾಜ್ ಬಿಎನ್ ಅವರು, ದಯಾನಂದ್ ಅವರು ಕಳೆದ 10-15 ವರ್ಷಗಳಿಂದ ಪತ್ರಕರ್ತರಾಗಿ ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದೀಗ ನಾವು ಆತ್ಮೀಯ ಮಿತ್ರರೊಬ್ಬರನ್ನ ಕಳೆದುಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದರು. ವರ್ಷಗಳ ಕಾಲ ಪತ್ರಕರ್ತರಾಗಿ ಹೊಸದಿಗಂತದಲ್ಲಿ ವಿಜಯ ಕರ್ನಾಟಕದಲ್ಲಿ ನಂತರ 8 ವರ್ಷಗಳಿಗೆ ವಾರ್ತಾಭಾರತಿಯಲ್ಲಿ ಕೆಲಸ ಮಾಡಿದೆ. ಕೇವಲ ಪತ್ರಕರ್ತ ಅವರೊಳಗೆ ಕಲಾವಿದರಿಗೆ ಪುಸ್ತಕಗಳಿಗೆ ಅದಕ್ಕಿಂತ ಹೆಚ್ಚಾಗಿ ಸ್ವಚ್ಛತೆ ಮತ್ತು ಪ್ರಾರಂಭಿಕ ಒಳ್ಳೆತನ. ಅದರಿಂದಾಗಿ ಅವರೆಲ್ಲಿದ್ದರೂ ಅಲ್ಲೆಲ್ಲ ಒಂದು ದೊಡ್ಡ ಬಳಗವನ್ನು ಸೃಷ್ಟಿಸಿಕೊಳ್ಳಿ. 20 ವರ್ಷಗಳ ಹಿಂದೆ ಐತಿಹಾಸ ಪ್ರಸಿದ್ಧ ತಿರುಪತಿಯ ಅನಂತಪದ್ಮನಾಭ ದೇವಸ್ಥಾನದಲ್ಲಿ ತಮ್ಮ ಕುಟುಂಬದ ಪರಂಪರೆಯ ಪ್ರಕಾರ ಸ್ಯಾಕ್ಸೋಫೋನ್ ವಾದನವನ್ನು ತಮ್ಮ ಹಿರಿಯರ ಜೊತೆ ಅಲ್ಲಿ ಕೂತು ವಾದಿಸಿದ ದೇವರಿಗೆ ಸೇವೆ ಕೇಳಿ ಆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಇತ್ತೀಚೆಗೆ ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕಿಂದಾಚೆ, ಅನ್ನು ಮಂಗಳೂರು ಸೇರಿದಂತೆ ಪತ್ರಕರ್ತರು ಹಾಜರಿದ್ದರು.